15 ವರ್ಷಗಳ ಹಿಂದೆ ಪುತ್ತೂರಿನ ನೆಹರು ನಗರದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಅಂಬೇಡ್ಕರ್ ಭವನವೊಂದು ಪಾಳು ಬಿದ್ದ ಪರಿಣಾಮ ಉಪಯೋಗಕ್ಕೆ ಇಲ್ಲದಂತಾಗಿದೆ. ಇದು ನೆಹರು ನಗರದ ಕಾರೇಕಾಡು ಎಂಬಲ್ಲಿಯ ಅಂಬೇಡ್ಕರ್ ಭವನದ ಸ್ಥಿತಿ. ಈ ಅಂಬೇಡ್ಕರ್ ಭವನ ನಿರ್ಮಾಣವಾಗಿ ಸುಮಾರು 15 ವರ್ಷಗಳೇ ಕಳೆಯಿತು. ನಿರ್ಮಾಣಗೊಂಡ ಪ್ರಾರಂಭದ ಹಂತದಲ್ಲಿ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಬಳಿಕ ದಿನಗಳಲ್ಲಿ ನಿರ್ವಹಣೆಯಿಲ್ಲದೆ ಭವನ ಗಿಡಗಂಟಿಗಳಿಂದ ಆವೃತವಾಗಿದೆ. ನಗರದ ವಿವೇಕಾನಂದ ಕಾಲೇಜಿನಿಂದ ಪಡೀಲು ಸಂಪರ್ಕ ರಸ್ತೆಯ ನಡುಭಾಗದಲ್ಲಿ ಬರುವ ಕಾರೇಕಾಡು ಎಂಬಲ್ಲಿ ರಸ್ತೆ ಬದಿಯೇ ಈ ಅಂಬೇಡ್ಕರ್ ಭವನ ಇದೆ. ಅಂದಾಜು 5.5 ಸೆಂಟ್ಸ್ ಜಾಗದಲ್ಲಿರುವ ಈ ಭವನ ವೇದಿಕೆ, ಶೌಚಾಲಯ, ಸ್ನಾನದ ಕೋಣೆ, ಅಲಂಕಾರಿಕ ಕೋಣೆ, ಭವನದ ಎದುರು ಇಂಟರ್ಲಾಕ್ ನೆಲಹಾಸು, ಕಾಂಪೌಂಡ್ ಹಾಲ್, ಗೇಟ್ ಮುಂತಾದ ಸೌಲಭ್ಯಗಳನ್ನು ಹೊಂದಿದ್ರು ಕಳೆದ 10 ರಿಂದ 15 ವರ್ಷಗಳಿಂದ ನಿರ್ವಹಣೆ ಮಾಡದೆ ಉಪಯೋಗಕ್ಕೆ ಬಾರದಂತಾಗಿದೆ. ಇದೀಗ ಈ ಭವನದ ಹಿಂಭಾಗದ ಮೂಲೆ ಹಂಚುಗಳು ಕೆಳಕ್ಕೆ ಒಳೆದು ಮಳೆ ನೀರಿನಿಂದಾಗಿ ಹಿಂಬದಿಯ ಗೋಡೆ ಕುಸಿತದ ಭೀತಿಯಲ್ಲಿದೆ. ಭವನದ ಸುತ್ತಲೂ ಗಿಡ ಗಂಟಿಗಳು ಬೆಳೆದಿವೆ. ಭವನದ ಒಳಾಂಗಣ ಬಲೆ ಕಸಗಳಿಂದ ಕೂಡಿದೆ. ಸಾಲದಕ್ಕೆ ಆವರಣದೊಳಗೆ ಧ್ವಜ ಕಟ್ಟಿಯೊಂದಿದ್ದು ಈ ಕಟ್ಟಿಯಲ್ಲಿ ಧ್ವಜ ಸ್ತಂಭವೇ ಇಲ್ಲ. ಈ ಧ್ವಜಕಟ್ಟಿಯನ್ನ 2009ರಲ್ಲಿ ನಿರ್ಮಾಣ ಮಾಡಲಾಗಿರುವುದಕ್ಕೆ ಕುರುಹುಗಳು ಇವೆ. ಪ್ರಸ್ತುತ ಈ ಭವನ ವರ್ಷಕ್ಕೊಮ್ಮೆ ನಡೆಯುವ ಹೊಸ ವರ್ಷಾಚರಣೆ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ. ಉಳಿದಂತೆ ವರ್ಷದಲ್ಲಿ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಎಂದು ಈ ಪ್ರದೇಶದ ಸ್ಥಳೀಯರು ಹೇಳ್ತಾರೆ. ಸುಮಾರು 15 ವರ್ಷಗಳ ಹಿಂದೆ ಈ ಕಾರೇಕಾಡು ಅಂಬೇಡ್ಕರ್ ಭವನ ನಿರ್ಮಾಣವಾಗಿದೆ. ಈ ಅಂಬೇಡ್ಕರ್ ಭವನವನ್ನ ಸಮುದಾಯ ಅಂಬೇಡ್ಕರ್ ಭವನವಾಗಿ ಪರಿವರ್ತಿಸಿ ದುರಸ್ತಿ ಕಾರ್ಯಗಳನ್ನು ಮಾಡಿ ಸುಸಜ್ಜಿತ ಅಂಬೇಡ್ಕರ್ ಭವನವಾಗಿ ಮಾಡಿಕೊಡಬೇಕೆಂದು ಶಾಸಕರು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ. ಆದರೆ ಯಾರೂ ಸ್ಪಂದನೆ ನೀಡುತ್ತಿಲ್ಲ. ಈಗಾಗಲೇ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನಗಳ ನಿರ್ಮಾಣಕ್ಕೆ 8 ಕೋಟಿ ರೂಪಾಯಿ ಬಿಡುಗಡೆಗೊಂಡಿದ್ದು, ಈ ಭವನ ನಿರ್ಮಾಣದ ಜೊತೆಗೆ ಈಗ ಕಾರೇಕಾಡಿನಲ್ಲಿರುವ ಅಂಬೇಡ್ಕರ್ ಭವನವನ್ನು ದುರಸ್ತಿ ಮಾಡಿಕೊಡಬೇಕು ಎಂಬುದು ನಮ್ಮ ಬೇಡಿಕೆ ಎಂದು ದಲಿತ ಸೇವಾ ಸಮಿತಿಯ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜು ಹೊಸಮಠ ಹೇಳಿದ್ದಾರೆ. ಸರ್, ಇದು ತುಂಬ ಒಂದು 10-15 ವರ್ಷಗಳಿಂದ ಹಿಂದೆಯಿಂದ ಈ ಒಂದು ಅಂಬೇಡ್ಕರ್ ಭವನ ಈ ಥರದ ಒಂದು ಪಾಳು ಬಿದ್ದಿಗೆ ಬಿದ್ದಿದೆ. ತುಂಬ ಬೇಸರ ಆಗ್ತಾ ಇದೆ ಸರ್ ನಮಗೆ ದಲಿತ ಸಂಘಟನೆಯವರಿಗೆ. ಇದರ ಬಗ್ಗೆ ಯಾರು ನಮ್ಮ ಜನಪ್ರತಿನಿಧಿಗಳಾಗಲಿ ಅಧಿಕಾರಿ ವರ್ಗದವರಾಗಲಿ ಇದುವರೆಗೆ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. 2-3 ಸಲ ನಾವು ಮನವಿ ಮಾಡಿದ್ರು. ಈ ಒಂದು ಕಾರೇಕಾಡು ನಗರ ಕಾರೇಕಾಡು ಅಂತೇಳಿ ಇಲ್ಲಿ ಅಂಬೇಡ್ಕರ್ ಭವನ ಇದುವರೆಗೆ ಇದರೊಂದು ದುರಸ್ತಿ ಮಾಡುವ ಯೋಜನೆ ಯಾರು ಮಾಡಿಲ್ಲ ಸರ್. ಹಾಗೆ ನಾವು ತಾಲೂಕು ಶಾಖೆ ಕೂಡ ಈ ಹಿಂದೆ ಮನವಿ ಮಾಡಿದ್ದೇವೆ. ನಮ್ಮದೊಂದು ಅಂಬೇಡ್ಕರ್ ಭವನ ಆದಷ್ಟು ಬೇಗ ಒಂದು ಕಟ್ಟಡದ ರಚನೆ ಆಗಬೇಕಂತ. ಈಗಾಗಲೇ ದಲಿತ ಸಂಘಟನೆಗಳು ತಾಲೂಕಿಗೆ ಅಂಬೇಡ್ಕರ್ ಭವನ ಒದಗಿಸುವಂತೆ ಶಾಸಕರು ಜನಪ್ರತಿನಿಧಿಗಳಿಗೆ ಮನವಿ ಮಾಡುತ್ತಾ ಬಂದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಸಂಘಟನೆಗಳು ಹೇಳುತ್ತಿವೆ. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.